ಪುತ್ತೂರು ತಾಲೂಕು ಅಂಬೇಡ್ಕರ್ ಭವನ ಮೊದಲು ಕಾಯ್ದಿರಿಸಿದ ಸ್ಥಳದಲ್ಲೇ ಆಗಬೇಕು ಮತ್ತು ಬದಲಾಯಿಸಿದ ಪಹಣಿ ಪತ್ರವನ್ನು ಮುಂದಿನ 15 ದಿನಗಳ ಒಳಗೆ ಮತ್ತೆ ಅಂಬೇಡ್ಕರ್ ನಿವೇಶನದ ಹೆಸರಿಗೆ ಮಾಡಬೇಕು. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಪ್ರತಿಭಟನೆ ಮತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಅಂಬೇಡ್ಕರ್ ಭವನ ಹೋರಾಟ ಸಮಿತಿಯ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯ ಮನವಿ ಸ್ವೀಕರಿಸಲು ಆರಂಭದಲ್ಲಿ ಸಹಾಯಕ ಕಮಿಷನರ್ ಬರಬೇಕೆಂದು ಪಟ್ಟು ಹಿಡಿದ ಮುಖಂಡರು ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ನೀಡಿ ಅವರ ಉತ್ತರ ಸಮರ್ಪಕವಾಗಿಲ್ಲ ಎಂದು ಆಕ್ರೋಶಗೊಂಡು ಮಿನಿ ವಿಧಾನಸೌಧದ ಒಳ ಪ್ರವೇಶಿಸಲು ಯತ್ನಿಸಿದ ಘಟನೆ ನಡೆಯಿತು. ಬೆಂಗಳೂರು ಛಲವಾದಿ ಬ್ರಿಗೇಡ್ನ ಕಾರ್ಯದರ್ಶಿ ಹರೀಶ್ ಅವರು ಮಾತನಾಡಿ, ಶಾಸಕರಿಗೆ ಸ್ವಲ್ಪ ಮಾನವೀಯತೆ ಇದ್ರೆ ಆದಷ್ಟು ಬೇಗ ಪಹಣಿ ಪತ್ರವನ್ನ ಅಂಬೇಡ್ಕರ್ ಭವನದ ಹೆಸರಿಗೆ ಮಾಡಿಸಿಕೊಡಲಿ. ಇಲ್ಲವಾದಲ್ಲಿ ಮುಂದಿನ ದಿನ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುವ ಕುರಿತು ಎಚ್ಚರಿಕೆ ನೀಡಿದ ಅವರು ವಿಧಾನಸೌಧ ಚಲೋ ಚಳುವಳಿ ಆರಂಭಿಸಲಿದ್ದೇವೆ ಎಂದು ಹೇಳಿದರು. 2021 ಕೂಡ ಪುತ್ತೂರು ತಾಲೂಕಿನಲ್ಲಿ ಒಂದು ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡ್ತಾರೆ. ಜಾಗ ಕೊಟ್ಟಿರೋದನ್ನ ತಿರ್ಗಾ ಮರುಪಾವತಿ ಮಾಡ್ಕೊತಾರೆ. ಆ 2 ಕೋಟಿ ಅನುದಾನ ಬಿಡುಗಡೆ ಆಯ್ತದೆ. ಆ 2 ಕೋಟಿ ಅನುದಾನನ ವಾಪಸ್ ತಗೊಳ್ಳೋಕ್ಕೆ ಇವ್ರಿಗೆ ಯಾವ ರೈಟ್ಸ್ ಐತೆ ನಾನು ಕೇಳೋದು. ಒಂದು, ಈ ತಾಲೂಕು ಆಡಳಿತಕ್ಕೆ ಸ್ವಲ್ಪನಾರವ ಬೇರೆ ಬಸ್ಸಲ್ಲಿ ಹೇಳ್ಬೇಕು, ನಮ್ಮ ಬಸ್ಸಲ್ಲಿ ಹೇಳ್ಬೋದಾ, ನೈತಿಕತೆ ಅನ್ನೋದು ಯಾವ್ದಾರು ಇದ್ದರೆ ಒಂದು ಖಾತೆ ಆಗೋಕ್ಕೆ ಮ್ಯಾಕ್ಸಿಮಮ್ 90 ದಿನ ಬೇಕು. 90 ದಿನ ಒಂದು ಖಾತೆ ಮಾಡಿ ಒಂದು ಮರುಪಾವತಿ ಖಾತೆ ಮಾಡೋಕ್ಕೆ 90 ದಿನ ಬೇಕು ಆಯಿತಾ. ಮ್ಯಾಕ್ಸಿಮಮ್ ಇಲ್ಲ ಅಂತಂದ್ರೂ 45 ದಿವಸದೊಳಗೆ ಒಂದು ಖಾತೆನ ಮಾಡ್ಬೋದು. ಕೆಲವರು 3 ತಿಂಗಳು ತಾತಾರೆ. ಸೊ ಇವ್ರು ಮಾಡಿರೋ ತಪ್ಪಿಂದವ 45 ದಿನದಲ್ಲಿ ವಾಪಸ್ ಖಾತೆ ಮಾಡ್ಬೋದು. ಒಂದು, ಎರಡನೇದು ತಹಸೀಲ್ದಾರಿಗೆ ಸಂಬಂಧಪಟ್ಟಿದ್ದು, ಎಸಿ ಅವರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಬಿಟ್ಟರೆ ಈ ಶಾಸಕರ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ, ಶಾಸಕರಿಗೆ ಒಂದು ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದಿದ್ದರೆ, ನಮ್ಮ ಜನಾಂಗದ ಬಗ್ಗೆ ಯಾವ್ದಾರ ಕಾಳಜಿ ಇದ್ದರೆ ದಯವಿಟ್ಟು ಆ ಕೆಲಸನ ಈ ಕೆಲಸ ಮಾಡಿದಾರೋ ಅವ್ರಿಗೆ ಹಿಂಬಾಲಕ ಮಾಡಿರ್ಬೋದು, ಇಲ್ಲ ಅವರೇ ಮುಂದಾಳತ್ವ ವಹಿಸ್ಕೊಂಡು ಮಾಡಿರ್ಬೋದು, ಅದು ಬೇರೆ. ಆದಷ್ಟು ನಮ್ಮ ಜನಾಂಗದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದರೆ ಅದು 45 ದಿವಸದ ಒಳಗಡೆ ಇವ್ರು ಬಂದು ಗಮನ ಹರಿಸಿ ಆ ಕೆಲಸನ ಮುಗಿಸಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ದಯವಿಟ್ಟು ಇಲ್ಲಿನ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯಕ್ ಅವರು ಮಾತನಾಡಿ, ಅಂಬೇಡ್ಕರ್ ಭವನ ನಿರ್ಮಾಣಕ್ಕೂ ಅಡ್ಡಿ ಮಾಡುತ್ತಿರುವುದು ದಲಿತರಿಗೆ ಮಾಡುವ ಅವಮಾನವಾಗಿದೆ. ಪುತ್ತೂರು ಜಿಲ್ಲೆಯಾಗುವಾಗ ಅಂಬೇಡ್ಕರ್ ಭವನ ನಿರ್ಮಾಣ ಆಗುವುದಿಲ್ಲ ಎಂದರೆ ಇದು ಶೋಚನೀಯ ಸ್ಥಿತಿ. ಕೇವಲ ಮತಕ್ಕಾಗಿ ಮಾತ್ರ ದಲಿತರನ್ನ ಉಪಯೋಗಿಸುವುದಲ್ಲ, ದಲಿತರ ಅಭಿವೃದ್ಧಿಗೆ ಸಹಕಾರ ನೀಡಿ ಎಂದು ಆಗ್ರಹಿಸಿದ ಅವರು, ಜನಪ್ರತಿನಿಧಿಗಳ ಸಹಾಯಕ ಕಮಿಷನರ್ ಅವರು ಪಿತೂರಿ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು. ಇದನ್ನು ಆದಷ್ಟು ಬೇಗ ನಮ್ಮ ಜಾಗವನ್ನು ನಮಗೆ ಬಿಟ್ಟುಕೊಡಿ, ದಲಿತರ ಹಾಗೂ ಅನ್ಯಾಯವನ್ನು ನಮಗೆ ಸರಿ ಮಾಡಿಸಿಕೊಡಿ ಅಂತೇಳಿ ನಿಮ್ಮ ಹತ್ರ ಕಳಕಳಿ ಹೇಳ್ತೇವೆ. ಬಹುಶಃ ನಮ್ಮ ಪುತ್ತೂರು ತಾಲೂಕಲ್ಲಿ ಒಂದು ಸುಸಜ್ಜಿತವಾದ ಒಂದು ಅಂಬೇಡ್ಕರ್ ಭವನ ಇಲ್ಲ, ಒಂದು ಸುಸಜ್ಜಿತವಾದ ಒಂದು ಅಂಬೇಡ್ಕರ್ ವೃತ್ತ ಇಲ್ಲ. ಇದಕ್ಕೆ ನಾವು ಎರಡಕ್ಕೂ ನಾವು ಹೋರಾಟ ಮಾಡುತ್ತಿದ್ದೇವೆ. ಬಹುಶಃ ದರ್ಬೆ ಸರ್ಕಲ್ಗೆ ಒಂದು ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ಇಡಬೇಕಂತೇಳಿ ಎಷ್ಟೋ ವರ್ಷದಿಂದ ನಾವು ಇದಕ್ಕೆ ನಾವು ಹೋರಾಟ ಮಾಡುತ್ತಿದ್ದೇವೆ. ಏನು ಹೋರಾಟ ಮಾಡಿದ್ರು ಇದಕ್ಕೆ ರಾಜ್ಯಕ್ಕೆ ಕುಮ್ಮಕ್ಕಿನಿಂದ ಇದೇ ನಮ್ಮ ತಾಲೂಕಿನ ಶಾಸಕರಾದವರು ಹೇಳಿದ್ರು. ಅವರು ನಮ್ಮ ಮೀಟಿಂಗಿಗೆ ಬಂದು ಹೇಳಿದ್ರು, ನಾನು ಹೇಗೋ ನೀವು ಸ್ಟೇಜ್ ಇಟ್ಟಿದ್ದೀರಾ ಅದನ್ನು ನಾವು ತೆರೆ ಮಾಡುದಿಲ್ಲ ಅಂತ ಹೇಳಿದ್ರು. ಆದ್ರೂ ನಮ್ಮ ದಲಿತ ಮುಖಂಡರ ಹತ್ರ ಅವರನ್ನು ಯೂಸ್ ಮಾಡಿಕೊಂಡು ಅಲ್ಲಿ ತೆರವು ಮಾಡಿದ್ರು. ಅದಕ್ಕೆ ನಮಗೆ ಭಾರಿ ಬೇಸರದ ವಿಷಯ. ನಮಗೆ ಒಂದೇ ಒಂದು ಪುತ್ತೂರಲ್ಲಿ ನಮಗೆ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಬೇಕು. ದರ್ಬೆ ಸರ್ಕಲ್ಗೆ ಅಂಬೇಡ್ಕರ್ ವೃತ್ತ ಅಂತ ಆಗಬೇಕು. ಅಷ್ಟರವರೆಗೆ ನಮ್ಮ ಹೋರಾಟವನ್ನು ಖಂಡಿತವಾಗಿ ನಾವು ನಿಲ್ಲಿಸುವುದಿಲ್ಲ ಅಂತೇಳಿ ನಮ್ಮ ಹತ್ರ ನಾವು ಕಳಿಗಲ್ಲಿ ನಾವು ಕೇಳಿಕೊಳ್ತೇವೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿಯ ಅಂಬೇಡ್ಕರ್ ವಾದದ ಜಗದೀಶ್ ಪಾಂಡೇಶ್ವರ್, ಎಸ್ಸಿ/ಎಸ್ಟಿ ಮುಖಂಡ ಬಾಬು ಸವಣೂರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್, ನಗರಸಭೆಯ ಮಾಜಿ ಸದಸ್ಯ ಮುಖೇಶ್ ಕೆಮ್ಮಿಂಚೆ, ಎಸ್ಸಿ/ಎಸ್ಟಿ ಮುಖಂಡ ಆನಂದ್ ಬೆಳ್ಳಾರೆ, ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಸೇಸಪ್ಪ ಬಿದ್ರಕಾಡು, ಅಂಬೇಡ್ಕರ್ ಭವನ ಹೋರಾಟ ಸಮಿತಿಯ ಜಿಲ್ಲಾ ಮುಖಂಡ ಸೇಸಪ್ಪ ನೆಕ್ಕಿಲು ಮೊದಲಾದವರು ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.